ಕಳೆದ 2-3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಕಾರ್ಕಳ ದಾನಸಾಲೆ ಬಳಿ ಹಲವು ಮನೆ, ತೋಟ ಹಾಗೂ ಯಂತ್ರೋಪಕರಣಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ದಾನಸಾಲೆ ನಿವಾಸಿ ವೈದ್ಯರಾದ ರವಿರಾಜ್ ಅವರ ಮನೆಗೆ ನುಗ್ಗಿ ಮನೆಯಿಂದ ಹೊರಗೆ ಬರದ ಪರಿಸ್ಥಿತಿ ಉಂಟಾಗಿದೆ. ವಾಹನಗಳು ನೀರಿನಲ್ಲಿ ಮುಳುಗಿವೆ. ಕೆಲವು ಮನೆಯವರು ಮನೆ ಬಿಟ್ಟು ಬೇರೆ ಕಡೆ ಹೋಗಿ ವಾಸಿಸುತ್ತಿರುವುದು ವರದಿಯಾಗಿದೆ. ಭಾರೀ ಮಳೆಯಾಗುವ ಸಂದರ್ಭದಲ್ಲಿ ಆನೆಕೆರೆ ಕಿಂಡಿ ಅಣೆಕಟ್ಟಿನ ಗೇಟ್ ತೆರೆಯದೇ ಇರುವುದು ಕೃತಕ ನೆರೆ ಬರಲು ಕಾರಣ ಎಂದು ವೈದ್ಯರಾದ ರವಿರಾಜ್ ಶೆಟ್ಟಿ ತಿಳಿಸಿದ್ದಾರೆ. ಕಾರ್ಕಳ ಆನೆಕೆರೆ ದಾನಶಾಲೆಯ ಮೊದಲ ಕ್ರಾಸಿನ ನಿವಾಸಿ. ಸುಮಾರು 25 ವರ್ಷಗಳಿಂದ ಈ ಸ್ಥಳದಲ್ಲಿ ನಾವು ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದೇವೆ. ಸಾಧಾರಣ ಈಗ ಕಳೆದ ಬಾರಿ ನಮ್ಮ ಮನೆ ಹಿಂದೆ ಒಂದು ಮಾಮೂಲಿ ತೋಡಿನಲ್ಲಿ ನೀರು ಆನೆಕೆರೆಗೆ ಹೋಗುತ್ತಿತ್ತು. ಆ ತೋಡನ್ನು ಅಕ್ರಮವಾಗಿ ಮುಚ್ಚಿದ್ದಾರೆ. ಮುಚ್ಚಿದ ಮೇಲೆ ಈ ಸಲ ನಮ್ಮ ಈ ಜಾಗಕ್ಕೆ ನೆರೆ ಬರ್ತಾ ಉಂಟು. ಫುಲ್ಲು ನೀರು ತುಂಬಿ ರಸ್ತೆ ಮನೆ ಎಲ್ಲ ಒಂದೇ ಆಗ್ತಾ ಉಂಟು. ನಮ್ಮ ಟಾಯ್ಲೆಟ್ನಲ್ಲಿ ನೀರು ಫ್ಲಶ್ ಆಗ್ತಾ ಇಲ್ಲ. ಅಲ್ಲದೆ ಈ ಆನೆಕೆರೆಯ ಮತ್ತೊಂದು ಸಮಸ್ಯೆಯೂ ಇದೆ. ಆನೆಕೆರೆಗೆ ಈ ಮಳೆಗಾಲದಲ್ಲೇ ಗೇಟ್ ಹಾಕ್ತಾರೆ. ಆ ಗೇಟ್ ಹಾಕಿ ಬಂದ್ ಮಾಡಿದಾಗ ನೀರು ನಿಲ್ಲುವ ಚಾನ್ಸ್ ಮತ್ತೊಂದು ಉಂಟು. ಅಲ್ಲದೆ ಈ ಬಗ್ಗೆ ನಾವು ಪುರಸಭೆ ಮುಖ್ಯಾಧಿಕಾರಿಗಳಿಗೆ, ಶಾಸಕರಿಗೆ, ಅಲ್ಲದೆ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಮನವಿಯನ್ನು ನೀಡಿದ್ದೇನೆ. ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಆನೆಕೆರೆಯ ಕಿಂಡಿ ಅಣೆಕಟ್ಟಿನ ದ್ವಾರವನ್ನು ತೆರೆದು ನೆರೆ ಪ್ರಮಾಣವನ್ನು ತಗ್ಗಿಸುವಲ್ಲಿ ಸಫಲರಾದರು.